ಇದ್ದ ರಸ್ತೆಯನ್ನು ಅಗೆದು ವಾಹನ ಮತ್ತು ಜನಸಂಚಾರಕ್ಕೆ ಅಯೋಗ್ಯಗೊಳಿಸಿದ ಕೆಆರ್ಡಿಸಿಎಲ್ ಬೇಜವಾಬ್ದಾರಿಯನ್ನು ವಿರೋಧಿಸಿ ಪುತ್ತೂರು ತಾಲೂಕಿನ ಕೆಯೂರು ದೇವಿನಗರ ನಿವಾಸಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಯೂರು ದೇವಿನಗರದಿಂದ ದೇರ್ಲಾ ಪರಿಶಿಷ್ಟ ಜಾತಿ ಕಾಲೋನಿಗೆ ಸಂಪರ್ಕಿಸುವ ಈ ರಸ್ತೆಯ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ಕೆಆರ್ಡಿಸಿಎಲ್ ಕೈಗೆತ್ತಿಕೊಂಡಿದೆ. ಕಾಮಗಾರಿ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ತೆಗೆಯಲಾಗಿದ್ದು, ರಸ್ತೆಗೆ ಹೊಸ ಬೋರ್ಡರ್ಸ್ಗಳನ್ನು ಹಾಕಲಾಗಿದೆ. ಸುಮಾರು 20 ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿ ವಹಿಸಿಕೊಂಡ ಗುತ್ತಿಗೆದಾರ ಹಣ ದೊರೆಯದ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೋರ್ಡರ್ಸ್ಗಳನ್ನು ಹಾಕಿ 2 ತಿಂಗಳು ಕಳೆದರೂ ಕೂಡ ಡಾಂಬರ್ ಹಾಕದ ಹಿನ್ನೆಲೆಯಲ್ಲಿ ಇದೀಗ ಈ ರಸ್ತೆಯಲ್ಲಿ ವಾಹನಗಳನ್ನು ಬಿಡಿ ಪಾದಚಾರಿಗಳಿಗೆ ಕೂಡ ನಡೆದಾಡಲು ಸಾಧ್ಯವಾಗದ ಸ್ಥಿತಿ ಇದೆ. ಗ್ರಾಮಸ್ಥರ ಈ ದುಸ್ಥಿತಿಯನ್ನ ಶಾಸಕ ಸಂಜೀವ ಮಠಂದೂರು ಗಮನಕ್ಕೆ ತರಲಾಗಿದ್ದು, 1 ವಾರದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿ 2 ತಿಂಗಳು ಕಳೆದಿದ್ದು ಸಮಸ್ಯೆಗೆ ಪರಿಹಾರವೇ ಆಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ.